ದಾಖಲೆಡು ಅವು ಜಾತಿ ಪ್ರಮಾಣ ಪತ್ರ ಖಂಡಿತ ಆಗ್ತದೆ. ಅವು ಒಂಜಿ ಮೂಡು ಬೆದ್ರದ ಬಿರ್ಕು ಪಂಪುನ ಒಂಜಿ ಮನ್ಸಾ ಜಾತಿದ ಪುಂಜವು ಆದಿದ್ರಾವಿಡ ಜಾತಿಯ ಬಿರ್ಕು ಎಂಬವರಿಗೆ ಪಡೆದು ಜಾಗದ ಹಕ್ಕು ಪತ್ರ ಸಿಕ್ಕಿದ್ರೆ ಒಂದು ದಾಖಲೆ. ಮುಂದೆನೇ ಜಾತಿ ಪ್ರಮಾಣ ಪತ್ರ ಪಡೆದು ಅಥವಾ ಎಂಗ್ಲೇನು ಆಗ 1942 ಎಂಗ್ಲಿಗೆ ಆದಿದ್ರಾವಿಡದ ಗುರುತಿಸದೆ ಪಂಪನ ತಪ್ಪು ಹೇಳಿಕೆಯನ್ನು ಕೊಡೋದು ಜನಕುಲ ಮತ್ತೇಳು ಪ್ರಚಾರ ಮಾಡ್ಕೊಂಡು ಅವೇನು ಬಾರಿ ಬಿಂಬಿಸುವಂತ ಬರೋದು లేదు. ನಮ್ಮ ಆಲೋಚನೆ ಮಾಡ್ಕೊಡು 1942 ಮುಲ್ಪ ಇದ್ದರೆ ಮದ್ರಾಸ್ ಪ್ರಾಂತ್ಯ ಅಥವಾ ಮೆಡ್ರಾಸ್ ಪ್ರೊವಿನ್ಸ್ ಪಂಪನ ಒಂದು ಸರ್ಕಾರ ಇದ್ದಾರೆ ಬ್ರಿಟಿಷರ್ನ. ಕರ್ನಾಟಕಡು ಜಾತಿ ಪಟ್ಟಿ ಅಮೆಂಡ್ಮೆಂಟ್ ಆಕ್ಟ್ ಬರ್ತದೆ. ಜಾತಿ ಪಟ್ಟಿ ಬರ್ತದೆ 1952. 1942 ಈ ಆದಿದ್ರಾವಿಡ ಜಾತಿ ಹೆಚ್ಚ ಗುರುತಿಸಲು ಸಾಧ್ಯ. ಈ ಸತ್ಯವನ್ನು ನಮ್ಮ ಅರ್ಥ ಮಾಡ್ತೇವೆ. ಸರ್ಕಾರ ಬೆದರಿಕೆಯನ್ನು ಕೊಡ್ತೇವೆ. ಅಂಚನೆ ಬಹುಶಃ ಕಾರ್ಯಕ್ರಮ ಮುಗಿನ 2 ದಿನೊಟ್ಟು ಮೊದಲು ಟಿವಿ ವಾಹಿನಿಯಲ್ಲಿ ಸುದ್ದಿಗೋಷ್ಠಿ ಮಾಡ್ತದೆ. ಅಲ್ಪರ ಬೋಡ್ತನಾಥ ಆರೋಪ ಮಾಡ್ತೇವೆ. ಮನ್ಸಾ ಜಾತಿದವರ ಅಥವಾ ಮನ್ಸಾ ಸಂಘಟನೆಗಳಲ್ಲಿ ಮತಾಂತರ ಮಾಡ್ತಾರೆ. ಕ್ರೈಸ್ತ ಬೌದ್ಧ ಧರ್ಮಕ್ಕೂ ಮತಾಂತರ ಮಾಡ್ತಾರೆ ಪ್ರಯತ್ನ ಮಾಡ್ಕೊಂಡು ಉಲ್ಲೇಖ ಹೇಳಿಕೆಯನ್ನು ಕೊಡುತ್ತೇವೆ. ಉನ್ನೇನು ಎಂಗಳು ತುಳುನಾಡು ಮನ್ಸಾ ಸಮಾಜ ಸೇವಾ ಸಂಘ ಕಡಾಖಂಡಿತವಾದ ಖಂಡಿಸಲು ಬೊಕ್ಕ ಕೊಡಿಯಾಲ ಪೈಲಿಗೆ ಬಲ್ಲ ಅಥವಾ ಪುತ್ತೂರು ಬಲ ಕೈಕಾರ ಪೊಲಿಪು ಬೈ ನನ್ನ ಬೆದರಿಕೆ ಮಲ್ತಿದ್ದರು. ಒಂದು ಆಕಲಿನ ಸಂಸ್ಕೃತಿ ಹೆಂಚಿನ ಪಂಪನೆಯನ್ನು ತೂಪ ಇನಿ ತುಳುನಾಡು ಪುನಂಚಿತನ ಮನ್ಸಾ ಜನಾಂಗದ ಅಥವಾ ಮನ್ಸಾ ಸಂಘಟನೆ ಗುರುತಿಸ ಒಂದಿತ್ತನ ಒಂದೇ ಒಂಜಿ ವ್ಯಕ್ತಿನಕಲು ಇನಿ ಮುಟ್ಟ ಈ ನಮೂನಿದ ಒಂಜಿ ಹೇಳಿಕೆಯನ್ನು ಕೊಡ್ತಿದ್ದೇವೆ. ದಯಪಂಡ ತುಳುನಾಡು ಮನ್ಸಾ ಸಮಾಜ ಸೇವಾ ಸಂಘಗಳು ಅಥವಾ ಮನ್ಸೇರನ್ನು ಗುರುತಿಸುವಕಲು ಸಂವಿಧಾನ ಬೊಕ್ಕ ಕಾನೂನು ನಂಬಿಕೆ ಇದೀವನ್ನ ಅನಿಸುತ್ತೆ. ಖಂಡಿತ ಅದು ಕಾನೂನು ಬಾಹಿರವಾದ ಅಥವಾ ಸಂವಿಧಾನ ಬಾಹಿರವಾದ ಅಂತ ಹೇಳಿಕೆಲ್ಲ ಕೊಡ್ತೀವಿ. ಅಂಚಾದ ಮನ್ಸರಿಗ ಅವನಿಗೆ ಎದುರಿಸವನ ತಾಕತ್ತು ಇಜ್ಜಿಂದ ಪಂಡದ ಮುಗಿಲಿಯನ್ನು ಬಿಡಿಸಿ ಖಂಡಿತ ತಾಕತ್ತು ಉಂಡು ಆಂಡ ಏರ್ಪೋಗುಲ ಸಂಘರ್ಷಕ್ಕೂ ತಾದಿ ಮತ್ತು ಕೊರಪನಲ್ಲ. ಎಂಗಲು ಸೌಹಾರ್ದವಾದ ಮಾತಾ ಜಾತಿ ಜನಾಂಗದ ಕಲೆಯನ್ನು ಒಟ್ಟಿಗೂ ಬದುಕೋಡು ಪಂಪನವೇ ಎಂಗಲ ಆಶೆ ಆಗಲ್ಲ. ಇನಿ ಬೊಕ್ಕೊಂಜಿ ನಮ್ಮ ಜನಾಂಗದ ಮಾತೆದ ಒಂಜಿ ತಪ್ಪು ಅಭಿಪ್ರಾಯ ಉಂಟು. ಹೆಚ್ಚಿನ ಹೊಂಡ ಕುಡ್ಲದಾಕಲು ಒಂಜಿ ನಿರ್ಧಾರದ ತೊಂದರೆ ಇಡೀ ಸಮುದಾಯಕ್ಕೂ ಅಥವಾ ಇಡೀ ಜಿಲ್ಲೆಗೂ ಅವೇ ವೇದವಾಕ್ಯ ಪಂಪನೊಂದು ತಪ್ಪು ಅಭಿಪ್ರಾಯ. ಇದು ಕುಡ್ಲದಾಕಲು ಓದ್ತಾಕಲು ನಮ್ಮ ಪ್ರಶ್ನೆ ಮಾಡ್ತಂದ್ರೆ ಆಕಲು 3 ಕುಡ್ಲದಾಕಲು ಆಗ್ತದೆ. ಹಳ್ಳಿ ಪ್ರದೇಶ ಹಿಡಿದು ಪೇಂಟೆಗೆ ಹೋದು ಬಂಚಿದ ಪಾಡಿಗೆ ಬೋಡಾದು ಅಲ್ಪ ನೆಲೆ ಹಾಕನಂತೂ ಇನ್ನು ಕುಡ್ಲದ ನಮ್ಮ ಬಾಂಧವ್ಯ ಜಾತಿ ಬಾಂಧವ್ಯ ಅಥವಾ ನಮ್ಮ ಪೂರ್ವ ಸಂಬಂಧ ಇತ್ತು ನಮಗೆ ಆಕಲು ಈ ರೀತಿಯ ಒಂದು ಹೇಳಿಕೆ ನಮ್ಮ ಜನಾಂಗದ ಮಿಥ್ಯೆ ಅಥವಾ ನಮ್ಮನೇ ಒಂದು ಕೂಡು ಕಟ್ಟದ ಒಂದು ಈ ರೀತಿಯ ಬೆದರಿಕೆ ಪಾಡಬೇರನ್ನು ಮಂಡ ಒಂದು ಖಂಡಿತ ಸಾಧ್ಯ. ಇತ್ತೆ ಉಪಾಧ್ಯಕ್ಷ ಸಂಘಟನೆಯ ಗೌರವಾಧ್ಯಕ್ಷರು ಪಂಡೆ ಜಾತಿ ಪಂಡ ಹೆಚ್ಚಿನ ಜಾತಿ ಪಂಡ ಮನ್ಸಾ ಜಾತಿ ದಾಯಬೆ ಆದಿ ದ್ರಾವಿಡ ಪಂಪನ ಜಾತಿ ಅವು ನಮ್ಮ ಕರ್ನಾಟಕ ಮೂಲದ ಅತ್ತೆ ಅಥವಾ ತುಳುನಾಡದ ಅರ್ಥ ಕರ್ನಾಟಕದಲ್ಲ ತುಳುನಾಡದ ಮೂಲದ ಅಂತ ಅತ್ತೆ ಅಂಚನೆ ಕರ್ನಾಟಕದ ಆದಿ ದ್ರಾವಿಡ ಪಂಪನ ಜಾತಿ ಉಂಟು ಖಂಡಿತ ಇರ್ಪಿಜಿ ಒಂದು 1894-95 1894
ತೊಂಬತ್ತೈದರ ಅವಧಿಯಲ್ಲಿ ತಮಿಳುನಾಡದಲ್ಲಿ ಪೆರಿಯಾರ್ ಚಳವಳಿಯ ಮೂಲಕ ಪ್ರೇರಣೆ ಆಗಿ ಅಲ್ಪ ಪೆರಿಯಾರ್ ಪಂಪನ ಒಂದು ಸಮುದಾಯದಲ್ಲಿ ಎಂಗಲು ಈ ಮಣ್ಣದ ಮೂಲದಲ್ಲಿ ಎಂಗ್ಲೆಗೆ ಮುಲ್ಪ ಆದಿ ದ್ರಾವಿಡ ಪಂಡಿತರಿಗೆ ಗುರುತಿಸುವ ಪಂಪನ ಒಂಜಿ ಹೋರಾಟವನ್ನು ಶುರು ಮಾಡ್ತೇವೆ. ಅಲ್ಪ ಥೋಮಸ್ ಪಂಪನ ಅವರ ನೇತೃತ್ವಡು ಅಲ್ಪ ಹೋರಾಟ ಶುರು ಮಾಡ್ತೇವೆ. ಅವರು ಹಲವಾರು ವರ್ಷ ಹೋರಾಟ ನಡೆಸಿದ್ದು ಕಡೆಗೆ ಮದ್ರಾಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆದಿ ದ್ರಾವಿಡ ಪಂಪನ ಒಂಜಿ ಜಾತಿಯಾದ ಪರಿಗಣಿಸುವ ಪಂಪನ ಒಂಜಿ ನಿರ್ಣಯ ತೆಗೆದುಕೊಂಡು 5 ಬೊಕ್ಕ 1920 ಬೊಕ್ಕ ಅಲ್ಪ ಆದಿ ದ್ರಾವಿಡ ಪಂಪನ ಜಾತಿ ಪೆರಿಯಾರ್ ಪಂಪನ ಜಾತಿ ಆದಿ ದ್ರಾವಿಡ ಪಂಪನ ಜಾತಿನ ಪಡೆದು ಗುರುತಿಸುವ ಒಂದು ಅಲ್ಪ ಜಾತಿ ಪ್ರಮಾಣ ಪತ್ರ ಪಡೆಯಲು ಶುರು ಮಾಡ್ತೇವೆ. ಎಂಕಲ್ಲ ಮಂತ ಜಾತಿ ದಾಖಲೆಗೆ ಜಾತಿ ಪ್ರಮಾಣ ತಿಕ್ಕೊಂದಿತ್ತು ಇತ ಡಿ.ಕೆ. ಪಟ್ಟಿಲಕ್ಕೆ ಹೊಲಯ ತರಾದಿ ಬೇತೆ ಬೇತೆ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಈಗ ಪಡೆಯಲು ಇದ್ದಾರೆ. ಉದಾಹರಣೆ ಎಂಕಲ್ಲ ಯಾಲ್ಲ ಕಾಲೇಜಿಗೆ ಪ್ರವೇಶ ಪಡೆಯುವ ಸಂದರ್ಭಗಳು ಎಂಕಲಿಲ್ಲ ಅಲ್ಪ ಹೊಲಯದ ಸರ್ಟಿಫಿಕೇಟ್ ತಿಕ್ಕೊಂದಿತ್ತೇನು ಅಲ್ಪ ಪಂಡಲ್ಲಿ ಇಚ್ಚಿ ನಮ್ಮಕ್ಕೆ ನನ್ನ ಹೊಲಯಾತ್ರೆಗೆ ಆದಿ ದ್ರಾವಿಡ ಪಂಡ ಸರ್ಟಿಫಿಕೇಟ್ ತೆಗೆದವರಿಗೆ ಬಂತ ಅಲ್ಪ ಒಂದು ಪಾತ್ರೆ ಬರ್ತದೆ ಮನ್ಸಾ ಬಂಪನವು ಜಾತಿ ಪಟ್ಟಿದೆ ಪರಿಶಿಷ್ಟ ಜಾತಿಯ ಪಟ್ಟಿದೆ ಈ ಜೀನ್ ಬಂಪನ ಕಾರಣ ಆವರಿಸಿಕೊಂಡಿದೆ. ಅತ್ಯಂತ ಭೀಕರವಾದಂಥ ಸನ್ನಿವೇಶ ನಮ್ಮ ಕರ್ನಾಟಕದಲ್ಲೂ ನಮ್ಮ ತುಳುನಾಡಿನಲ್ಲೂ ದೇಶದಲ್ಲಿ ಹಾಗೆ ಜಗತ್ತಿನಾದ್ಯಂತ ಕೊರೋನಾ ಮಹಾಮಾರಿಯಿಂದಾಗಿದೆ. ಇಂಥ ಸನ್ನಿವೇಶದಲ್ಲಿ ಈ ಒಂದು ಗೋಷ್ಠಿಯನ್ನು ಈ ವಿಚಾರದ ಬಗ್ಗೆ ನಾವು ಪ್ರಸ್ತಾಪಿಸಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಮುಂದಾಗಿದ್ವಿ. ಅದಕ್ಕೆ ಭಾಳ ವಿಷಾದ ಅನಿಸ್ತಾ ಇದೆ, ಆದರೆ ಅನಿವಾರ್ಯತೆ ಇತ್ತು. ಅದಕ್ಕೋಸ್ಕರ ಒಬ್ಬ ದಲಿತ ಹುಡುಗನಿಗೆ ಅತ್ಯಂತ ಮಾನಸಿಕವಾಗಿ ಒತ್ತಾಯಪೂರ್ವಕವಾಗಿ ಉಚ್ಚೆಕ್ಕಿಸಿರ್ತಕ್ಕಂಥ ಪ್ರಕರಣವನ್ನು ತಾವೆಲ್ಲ ಮಾಧ್ಯಮದ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ತಿಳ್ಕೊಂಡಿರ್ಬೋದು. ಸೊ ಜಾತಿ ವ್ಯವಸ್ಥೆ ಅತ್ಯಂತ ಭೀಕರವಾಗಿ ನಮ್ಮನ್ನು ಕಾಡ್ತಾ ಇದೆ. ನಾವು ಸ್ಥಿತಪ್ರಜ್ಞರಾಗಿ ಇದನ್ನು ಅವಲೋಕಿಸ್ತಾ ನಮ್ಮ ತನವನ್ನು ಗಿಟ್ಟಿಸ್ಕೊಳ್ತಾ ನಮಗೆ ಬರಬೇಕಾಗಿರ್ತಕ್ಕಂಥ ಹಕ್ಕು ಅಧಿಕಾರಗಳನ್ನು ಸ್ವಾಭಿಮಾನವನ್ನು ಪಡ್ಕೊಳ್ಳೋದಕ್ಕೆ ನಾವು ಯಾವ ನೆಲೆಯಲ್ಲಿ ಹೋರಾಡಬೇಕು ಅನ್ನೋದನ್ನು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಭಾಳ ಹಿಂದೆಯೇ ಹೇಳಿದ್ದಾರೆ. ತನ್ನ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕಳೆದುಕೊಂಡ ಜನಾಂಗವು ಎಲ್ಲ ಹಕ್ಕು ಮತ್ತು ಅಧಿಕಾರಗಳನ್ನು ಕಳೆದುಕೊಳ್ಳುತ್ತದೆ ಅನ್ನುವಂಥ ಮಾತು ಬಾಬಾ ಸಾಹೇಬ್. ಇತಿಹಾಸ ಮತ್ತು ಸಂಸ್ಕೃತಿ ಅಂತಂದರೆ ಅದನ್ನು ತನ್ನದಾಗಿಸಿಕೊಂಡು ಅದರ ನೆಲೆಯಲ್ಲಿ ಸ್ವಾಭಿಮಾನದಿಂದ ಒಟ್ಟಾಗಿ ಇನ್ನೊಬ್ಬರ ಅಸ್ತಿತ್ವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಸೌಹಾರ್ದಯುತವಾಗಿ ಎಲ್ಲ ಜಾತಿಗಳು ತಮ್ಮನ್ನು ತಾವು ನಿರ್ವಹಿಸಿಕೊಂಡು ನಡೆಸಿಕೊಂಡು ಹೋಗಬೇಕಾದ್ದು ವರ್ತಮಾನದ ಸಂವಿಧಾನಬದ್ಧವಾದಂಥ ಜವಾಬ್ದಾರಿ ಆಗಿದೆ. ಈ ನೆಲೆಯಲ್ಲಿ ತುಳುನಾಡು ಮನಸ್ಸ ಸಮಾಜ ಸೇವಾ ಸಂಘ ತನ್ನ ಅಸ್ತಿತ್ವವನ್ನು ಪಡ್ಕೊಂಡಿದೆ, ಕಾರ್ಯಾಚರಣೆಯನ್ನು ಮಾಡಿದೆ ಅನ್ನುವಂಥದ್ದನ್ನು ಮೊಟ್ಟ ಮೊದಲಿಗೆ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಜಾತಿ ಅಂದರೆ ಏನು, ಅವರ ಕುಲದೈವ ಏನು ಇತ್ಯಾದಿ ವಿಷಯಗಳ ಬಗ್ಗೆ ಚರ್ಚೆ ಇತ್ತು. ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರ್ತಕ್ಕಂಥದ್ದು ಡಾಕ್ಟರ್ ಯಶಕುಮಾರ್ ಹಾಗೂ ಸೂರಜ್ ಎಸ್.ಡಿ. ಬಳ್ಳಾರಿ ಭಾಗಂಬವರು. ಈ ಕಾರ್ಯಕ್ರಮವನ್ನು ನಿರೂಪಿಸಿರ್ತಕ್ಕಂಥದ್ದು ದಯಾನಂದ ಕತ್ತಲ್ಕರ್. ಆರಂಭದಿಂದಲೇ ಜಾತಿಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ದಯಾನಂದ ಅವರು. ಮಂತ ಅಂತಂದ್ರೇನು, ಅದರ ವ್ಯಾಪ್ತಿ ಏನು, ಅದು ಹೇಗೆ ಇಲ್ಲಿಗೆ ಬಂದಿದೆ ಅನ್ನೋದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಭಾಳ ಆಗಿರ್ತಕ್ಕಂಥ ಕಾಮದ ಕಟ್ಟದರ ಬಗ್ಗೆ ಪ್ರಸ್ತಾಪ ಆದಾಗ ಶ್ರೀನಿವಾಸ್ ಮಿಜರ್ ಎಂಬವರು ನಮ್ಮ ಸಂಘಟನೆಯ ಕಾರ್ಯಕರ್ತರು ಕತ್ತಲ್ ಸಾರ್ ಅವರಿಗೆ
ಕಾರ್ಯಕ್ರಮದ ನಿರೂಪಕರಿಗೆ ಫೋನ್ ಮಾಡಿ ಕನ್ನಡ ಘಟಕದ ಬಗ್ಗೆ ಮಾತನಾಡುವಾಗ ಅವರ ಜಾತಿಯ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀವು ನೀಡಬೇಕು. ಜಾತಿಯನ್ನು ಯಾವುದೇ ಕಾರಣಕ್ಕೂ ಅಡಗಿಸಬಾರ್ದು, ಅದು ಮರೆಯಾಗಬಾರ್ದು ಅಂತ ಹೇಳಿ, ನಾನು ಮಂತ ಜಾತಿಯವನು, ಕನ್ನಡ ಘಟಕರು ನಮ್ಮ ಮಂತ ಜಾತಿಯಲ್ಲಿ ಹುಟ್ಟಿದ್ದಾರೆ, ಸಾಧಕರಾಗಿದ್ದಾರೆ ಎಂದು ಹೇಳುವಂಥದ್ದು ನನಗೆ ಬಹಳ ಸ್ವಾಭಿಮಾನದ ಸಂಗತಿ. ನಾನು ಮಂತ ಜಾತಿಯ ಬಗ್ಗೆ ಹೆಮ್ಮೆ ಪಡ್ತೇನೆ ಇತ್ಯಾದಿ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಅದನ್ನು ದಯಾನಂದ ಕತ್ತರ್ ಸರ್ ಕೂಡ ಎಂಡೋರ್ಸ್ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಅದರ ನಂತರ ಕಾರ್ಯಕ್ರಮ ಮುಗಿದು ಬಹುಶಃ 1 ಗಂಟೆ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ, ಅನೇಕ ಕಡೆಗಳಿಂದ ಶ್ರೀನಿವಾಸ್ ಪೂಜಾರಿಯವರಿಗೆ ಮೊಬೈಲ್ ಕಾಲ್ಗಳು, ಬೆದರಿಕೆಗಳು, ಬಹಿಷ್ಕಾರದ ಕರೆ ಇತ್ಯಾದಿ ಸಾಮಾಜಿಕ ಜಾಲತಾಣದ ಮೂಲಕ ಹರಡಿದ್ದು, ಕರೆಗಳನ್ನು ಮಾಡಿ ಸಿಕ್ಕಾಪಟ್ಟೆ ಪೀಡಿಸಿದ್ದಾರೆ. ಅವರ ಅಭಿಪ್ರಾಯ, ಅವರ ಕಂಟೆನ್ಷನ್ ಏನು ಅಂತಂದರೆ, ನಮ್ಮದು ಆದಿದ್ರಾವಿಡ ಸಂಘಟನೆಯ ಗೋಷ್ಠಿ ಇದ್ದು ನೀವು ಯಾಕೆ ಕರೆ ಮಾಡಿದ್ದೀರಿ ಅಂತ. ಆವಾಗ ಸರಿಯಾದ ಒಂದು ಉತ್ತರವನ್ನು ಶ್ರೀನಿವಾಸ್ ಕೂಡ ಕೊಟ್ಟಿದ್ದಾರೆ, ನಿರೂಪಕರು ಕೂಡ ಕೊಟ್ಟಿದ್ದಾರೆ. ಆದರೆ ನಿರೂಪಕರಿಗೂ ಮಾತನಾಡಿಲ್ಲ, ಬೇರೆ ಯಾರಿಗೂ ಮಾತಾಡಿಲ್ಲ, ಬೇರೆಯವರಿಗೆ. ಆದರೆ ಶ್ರೀನಿವಾಸ್ ಅವರನ್ನು ತರಾಟೆ ತಗೊಂಡಿದ್ದಾರೆ. ನಿಮ್ಮನ್ನು ಬಹಿಷ್ಕಾರ ಮಾಡಬೇಕು, ನೀವೆಲ್ಲಿದ್ದೀರಿ, ನಿಮ್ಮ ಬಳಿಗೆ ಬಂದು ನಾವು ನಿಮ್ಮನ್ನು ಹೊಡಿತೀವಿ, ಬಡಿತೀವಿ, ನಿಮ್ಮನ್ನು ನೋಡ್ಕೋತೀವಿ, ಈ ರೀತಿ ಅನೇಕ ಅಭಿಪ್ರಾಯಗಳು ಬಂದಿದ್ದಾವೆ. ಇದು ನಮಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ, ಮನಸ ಅನ್ನುವಂಥ ಪದವನ್ನು ನೀವು ಹಾಜರಾದವರಿಗೆ ಹೇಗೆ ಬಳಸಿದ್ದೀರಿ ಅಂತ. ನಾವು ಮನಸ ಅನ್ನುವಂಥ ಪದವನ್ನು ಹಾಜರಾದವರಿಗೆ ಉಲ್ಲೇಖಿಸಿ ಉದ್ದೇಶಿಸಿ ನಾವು ಕರೆದಿಲ್ಲ, ಕರೆಯೋದೂ ಇಲ್ಲ. ಅದನ್ನು ಶ್ರೀನಿವಾಸ್ ಸ್ಪಷ್ಟಪಡಿಸಿದ್ದಾರೆ. ಯಾಕಂದರೆ ನಮ್ಮ ಉದ್ದೇಶ ಅದಲ್ಲ. ಹಾಜರಾಡ ಸಮಾಜ ಸೇವಾ ಸಂಘದವರು ಸಂಘಟನೆ ಕಟ್ಕೊಂಡಿದ್ದೆ, ಅವರ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ, ಹೋಗಿ ನಮಗೇನು ಅಭ್ಯಂತರ ಇಲ್ಲ. ಆದರೆ ಮನಸ ಜಾತಿಯ ಕುಲದೈವಗಳ ಪ್ರಸ್ತಾಪ ಆದಾಗ ಅವರ ಜಾತಿಗಳನ್ನು, ಅಂದರೆ ಕುಲದೈವಗಳ ಜಾತಿ